75ನೇ ಸ್ವಾತಂತ್ರ್ಯೋತ್ಸವದಂದು ರಾಷ್ಟ್ರಗೀತೆಗೆ ಅವಮಾನವಾದ ಘಟನೆ ಬಂಟ್ವಾಳದ ಲೊರೆಟೋ ಪದವಿನ ಮದರಸದಲ್ಲಿ ನಡೆದಿದೆ. ಬಂಟ್ವಾಳ ಮುಸ್ಲಿಂ ಯಂಗ್ ಮೆನ್ ಅಸೋಸಿಯೇಷನ್ ಲೊರೆಟೋ ಪದವು ನಗರದ ವತಿಯಿಂದ ಧ್ವಜಾರೋಹಣವನ್ನು ಪುರಸಭೆಯ ಸದಸ್ಯ ವಾಸು ಪೂಜಾರಿ ನೆರವೇರಿಸಿದರು. ಈ ಸಂದರ್ಭ ರಾಷ್ಟ್ರಗೀತೆಗೆ ಅವಮಾನ ನಡೆದ ಪ್ರಸಂಗ ನಡೆದಿದೆ. ವಾಸು ಪೂಜಾರಿ ಅವರು ರಾಷ್ಟ್ರಗೀತೆಯನ್ನ ತಪ್ಪಾಗಿ ಹಾಡಿ ಜನರನ್ನ ನಗೆಗಡಲಲ್ಲಿ ತೇಲಿಸಿದ್ದಾರೆ. ಮೊದಲಿಗೆ ಅವರೊಬ್ಬರೇ ತಪ್ಪಾಗಿ ಹಾಡಿದ್ದು, ನಂತರ ಮಕ್ಕಳು ಸೇರಿ ಹಾಡುವಾಗೂ ಅಲ್ಲೂ ಕೂಡ ತಪ್ಪಾಗಿಯೇ ಹಾಡಿದ್ದಾರೆ. ಸದ್ಯಕ್ಕೆ ಪುರಸಭೆಯ ಸದಸ್ಯ ಮಕ್ಕಳು ಕೂಡ ನಗುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಹಿಂದೂ ಹಿಮಾಚಲ ಸಿಂಧು ಗುಜರಾತಿ ಮರಾಠಿ ರಂಗ ಜನಗಣ ಮನ ಅಧಿನಾಯಕ ಜಯ ಹೇ ಜಯ ಜಯ ಅಧಿನಾಯಕ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ. ನೀವು ಹಾಡ್ಬೇಕಲ್ವ ಶಾಲೆಗೆ ಹೋಗುವವರು, ನಾವೆಲ್ಲ ಮರ್ತಿರ್ತೇವೆ.